ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಂಜಮುಖರು ವಾರ್ಡ್ನ ಸಂಪರ್ಕ ಕಲ್ಪಿಸುವ ಕಿರು ಸೇತುವೆಯ ಉದ್ಘಾಟನೆ ನಡೆಯಿತು. ಪಾಲಿಕೆಯ ಎಸ್ಎಫ್ಸಿ ಹಾಗೂ ಸಾಮಾನ್ಯ ನಿಧಿಯಿಂದ 29 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆ ನಿರ್ಮಾಣವಾಗಿದೆ. ಈ ಸಂದರ್ಭ ಮಾತನಾಡಿದ ಸ್ಥಳೀಯ ಕಾರ್ಪೊರೇಟರ್ ದಯಾನಂದ ಶೆಟ್ಟಿ ಅವರು, ಈ ಕಿರು ಸೇತುವೆಯು ಇಲ್ಲಿನ ಜನರ ಬಹುದಿನಗಳ ಬೇಡಿಕೆಯಾಗಿದ್ದು ಇದೀಗ ಈಡೇರಿದೆ. ಇಂತಹ ಅಭಿವೃದ್ಧಿ ಕಾರ್ಯಗಳು ಮಂಗಳೂರು ಮಹಾನಗರ ಪಾಲಿಕೆಯ ಪಂಜಮುಖರು ವಾರ್ಡ್ನಲ್ಲಿ ನಡೆಯುತ್ತಲೇ ಇದೆ ಎಂದರು. ಮಹಾನಗರ ಪಾಲಿಕೆ ವತಿಯಿಂದ ಈ ರಾಯಕಟ್ಟೆ ಪಂಜಮುಖರು ವಾರ್ಡ್ನ ರಾಯಕಟ್ಟೆ ಮತ್ತು ಮೇಲ್ಕೊಪ್ಪಲ್ಗೆ ಸಂಪರ್ಕಿಸುವ ಒಂದು ಕಿರು ನದಿಗೆ ಸೇತುವೆಯನ್ನು ನಿರ್ಮಿಸಲಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆ ಎಸ್ಎಫ್ಸಿ ಹಾಗೂ ಸಾಮಾನ್ಯ ನಿಧಿಯಿಂದ ಸುಮಾರು 29 ಲಕ್ಷ ವೆಚ್ಚದಲ್ಲಿ ಈ ಸೇತುವೆಯು ನಿರ್ಮಾಣವಾಗಿದೆ. ಬಹುದಿನದ ಈ ಪ್ರದೇಶದ ಈ ಭಾಗದ ಜನರ ಬೇಡಿಕೆಯಾಗಿತ್ತು. ಕಳೆದ ಒಂದು 2 ವರ್ಷ ಹಿಂದೆ ಶಾಸಕರಾಗಿದ್ದಂತಹ ಮೊಯ್ದೀನ್ ಅವರ ಮುತುವರ್ಜಿ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಆಯುಕ್ತರ ಸಹಕಾರದಿಂದಾಗಿ ಈ ಸೇತುವೆ ನಿರ್ಮಾಣವಾಗಿದೆ. ಈ ಸಂದರ್ಭ ಪುರಂದರ ದಾಸ್, ಡೋಲ್ಫಿ ಮತ್ತಿತರರು ಉಪಸ್ಥಿತರಿದ್ದರು.